ನಾಟಿಕಲ್ನ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ನರ್ಸಿಂಗ್ ಸೈನ್ಸ್ನ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಶುಶ್ರೂಷೆ ವಿಭಾಗದ ಆಸ್ಪತ್ರೆಯ ವತಿಯಿಂದ ಉಸಿರಾಟದ ಆರೈಕೆ ಹಾಗೂ ವಾಯುಮಾರ್ಗ ನಿರ್ವಹಣೆಯಲ್ಲಿ ಕೌಶಲ್ಯಗಳ ಸುಧಾರಣೆ ವಿಚಾರದ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವು ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಯಿತು. ಜಿಲ್ಲಾ ವೆಲಕ್ ಆಸ್ಪತ್ರೆಯ ಹಿರಿಯ ತಜ್ಞ ಹಾಗೂ ಶ್ವಾಸಕೋಶ ಶಾಸ್ತ್ರಜ್ಞ ಸಲಹೆಗಾರ ಡಾಕ್ಟರ್ ಶರತ್ ಬಾಬು ಎಸ್ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಕೋವಿಡ್ 2ನೇ ಅಲೆಯ ಪರಿಸ್ಥಿತಿ ತೀರಾ ಕೆಟ್ಟದಾಗಿತ್ತು. ಆಸ್ಪತ್ರೆಯಲ್ಲಿ ಒತ್ತಡದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳಿದ್ರೂ ಸಿಬ್ಬಂದಿ ಕೊರತೆಯನ್ನ ನೀಗಿಸುವಲ್ಲಿ ಕಣಚೂರು ಸೇರಿದಂತೆ ಖಾಸಗಿ ಆಸ್ಪತ್ರೆಗಳು ಜಿಲ್ಲಾಡಳಿತದ ಜೊತೆಗೆ ಸಹಕರಿಸಿರುವುದು ಉತ್ತಮ ಬೆಳವಣಿಗೆ ಎಂದರು. has come a long way from being mouth-to-mouth respiration and negative pressure ventilation to artificially intelligent positive pressure ventilators and portable small BiPAP machines. So these machines, as with other branches of medicine, have to be handled by the intelligent brains of intelligent brains and skillful hands of the humans. So these hands, what unseen hands, which actually give the comfort to the patients and get the best out of the patients, are the healthcare personnel in general, but particularly they are the nursing staff. ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮೋನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದ ಕಟ್ಟಕಡೆಯ ಜನರ ಆರೋಗ್ಯದ ಬಗ್ಗೆ ನಿಗಾ ಇಡುವ ಜವಾಬ್ದಾರಿ ಹೊತ್ತಿರುವವರು ಯುವ ಪೀಳಿಗೆ. ದೇಶ ಅತ್ಯುನ್ನತ ಸ್ಥಾನಕ್ಕೆ ಏರಲು ಅವರೇ ಕಾರಣರಾಗಿರುತ್ತಾರೆ. ದೇಶದಲ್ಲಿ ಪ್ರಜೆಗಳಿಗೆ ಸಾಲುವಷ್ಟು ವೈದ್ಯರು, ನರ್ಸ್ಗಳಿಲ್ಲ. ಇವೆಲ್ಲವನ್ನ ಕಳೆದ 3 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ಸಾಕಷ್ಟು ಅಧ್ಯಯನ ನಡೆಸಿದೆ. ಕೋವಿಡ್ ಸಂದರ್ಭ ಶ್ರೀಮಂತ ರಾಷ್ಟ್ರಗಳಲ್ಲಿ ಟೆಕ್ನಿಷಿಯನ್ಗಳಿಲ್ಲದೆ ವ್ಯವಸ್ಥೆಯ ಕೊರತೆಯಿಂದ 40% ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಆಸ್ಪತ್ರೆಯಲ್ಲಿ ಸಾಕಷ್ಟು ವೆಂಟಿಲೇಟರ್ಗಳಿದ್ರೂ ನಿರ್ವಹಿಸಲು ಗೊತ್ತಿರುವ ಸಿಬ್ಬಂದಿಗಳಿಲ್ಲ ಎಂದು ಹೇಳಿದ್ರು. ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನಮಗೆ ಬೇಕಾದಷ್ಟು ವೆಂಟಿಲೇಟರ್ ಬಂದಿದೆ, MRPLನವರು ಕೊಟ್ಟರು, ಸರ್ಕಾರ ಕೊಟ್ಟರು, ಎಲ್ಲ ಕೊಟ್ಟರು. ಆದರೂ ಅದನ್ನು ಆಪರೇಟ್ ಮಾಡಲಿಕ್ಕೆ ಗೊತ್ತಿದ್ದ ಸ್ಟಾಫ್ಗಳಿಲ್ಲ. ನರ್ಸಿಂಗ್ BSc ನರ್ಸಿಂಗ್ ಸ್ಟೂಡೆಂಟ್ಗಳು ಎಲ್ಲವನ್ನು ನಿಮಗೆ ಪಾಠ ಮತ್ತೊಂದು ಮುಖಾಂತರ ಕಲಿಸ್ಕೊಡ್ತಾರೆ. ಆದರೆ ಈ ಕಠಿಣ ಸಂದರ್ಭಗಳಲ್ಲಿ ಅದನ್ನು ಆಪರೇಟ್ ಮಾಡುವಂಥ ಮಿಷನರಿಗಳು ಅನೇಕ ಪ್ರಪಂಚದಲ್ಲಿ ಬಂದಿದೆ, ನಮ್ಮಲ್ಲೂ ಕೂಡ ಬರ್ತಾ ಇದೆ. ಅದನ್ನು ನೀವು ಉಪಯೋಗ ಮಾಡಲಿಕ್ಕೆ ಕಲಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಇಂಥ ಸಂದರ್ಭವನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಇಂಥ ನುರಿತ ಅದರಲ್ಲಿ ಪಾಂಡಿತ್ಯ ಪಡೆದಂಥ ಮೇಡಮ್ ಅವರು ಅಥವಾ ಶರತ್ ಬಾಬು ಅವರು ನಿಮಗೆ ಅದನ್ನು ವಿವರವಾಗಿ ಇಂಥ ವರ್ಕ್ಶಾಪ್ ಮುಖಾಂತರ ತಿಳಿಸಿ ಹೇಳಿಕೊಟ್ರೆ ಅದು ನಿಮ್ಮ ಜೀವನಕ್ಕೆ ಅತ್ಯಂತ ಉಪಕಾರಿಯಾಗ್ತದೆ. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್, ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ, ಸಂಪನ್ಮೂಲ ವ್ಯಕ್ತಿ ಜಿನ್ಸಿ ಜೋಸೆಫ್, ಕಣಚೂರು ನರ್ಸಿಂಗ್ ಸೈನ್ಸ್ನ ಪ್ರಾಂಶುಪಾಲೆ ಮೂಲಿ ಸಾಲ್ಡಾನಾ, ಪ್ರಿಯಾ ಮೊಂತೇರೋ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ರಾಜ್ಯದಾದ್ಯಂತ ವಿವಿಧ ಆಸ್ಪತ್ರೆಗಳಿಂದ 220 ಮಂದಿ ಭಾಗವಹಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ತೆಳಕಟ್ಟೆ.